ಯುವ ವಾಹಿನಿ ಕೇಂದ್ರ ಸಮಿತಿ ಮಂಗಳೂರು ಆಶ್ರಯದಲ್ಲಿ ಹಾಗೂ ಸೊಸೆಹಿತ್ಲು ಘಟಕದ ಆತಿಥ್ಯದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಹಕಾರದಲ್ಲಿ ವಿಶ್ವಕುಮಾರ್ ದತ್ತಿನಿಧಿ ಸಂಚಲನಾ ಸಮಿತಿ ಸಹಯೋಗದಲ್ಲಿ ವಿಶ್ವಕುಮಾರ್ ತುಳು ಸಾಹಿತ್ಯೋತ್ಸವ, ತುಳು ಕುಣಿತ, ಭಜನಾ ಸ್ಪರ್ಧೆ ಮತ್ತು ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭವು ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆಯಿತು. ಅಗಣಿತ ಮಹಿಮನ ಕಾರ್ಯಕ್ರಮವನ್ನು ಸೊಸೆಹಿತ್ಲು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಗೌರವಾಧ್ಯಕ್ಷರಾದ ಚಂದಯ್ಯ ಬಿ ಕರ್ಕೇರ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯುವ ವಾಹಿನಿಯವರು ಬ್ರಹ್ಮಶ್ರೀ ನಾರಾಯಣಗುರುಗಳ ಸಂದೇಶದ ಪ್ರಕಾರ ಅನೇಕ ಘಟಕವನ್ನು ಸ್ಥಾಪನೆ ಮಾಡಿ ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಶ್ರೀ ಯುವ ವಾಹಿನಿಗಳು ಬ್ರಹ್ಮಶ್ರೀನ ಸಂದೇಶದ ಪ್ರಕಾರ ಸಂಘಟನೆಯಿಂದ ಬಲಿಷ್ಠರಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿ ಸಂದೇಶವನ್ನು ತುಂಬುವುದು ಅಕ್ಲು ಇನ್ನು ಸುಮಾರು ಘಟಕ ಸ್ಥಾಪನೆ ಮಾಡಿದ್ದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂಚನೆ ಕರ್ನಾಟಕಗಳು ಬಲಿಷ್ಠವಾದ ಸಂಘನು ಸ್ಥಾಪನೆ ಮಾಡಿದ್ದು ಸಂಸ್ಕೃತ, ಶೈಕ್ಷಣಿಕ, ಧಾರ್ಮಿಕ ಕಾರ್ಯಕ್ರಮವನ್ನು ಎಡ್ಡೆ ರೀತಿಯಲ್ಲಿ ಮತ್ತೊಂದು ಬಂದ ಪುನರ್ ಒಡೆಯಿನ ಸಂಘ ಆದರೂ ಇನ್ನು ಈ ಕಾರ್ಯಕ್ರಮ ನಿಲ್ಲುತ್ತದೆ ಎಂಕ್ಲಿಗೆ ನಿಖನ ಎದುರು ಶಬ್ದ ಪಾತ್ರರಿಗೆ ಅವಕಾಶ ಕೊನ್ನ ಯುವವಾಹಿನಿ ಸಂಘದಲ್ಲಿ ಪ್ರಪಂಚದ ಸಲ್ಲಿಸುವುದಿಲ್ಲ. ಕಾರ್ಯಕ್ರಮದಲ್ಲಿ ಹಿರಿಯ ಭಜಕರಾದ ಮಾಧವ ಅಂಚನ್ ಅವರಿಗೆ ದಾಸಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ತೇಜೋಮಯ ಅವರಿಗೆ ಸಂಘಟನಾ ಪುರಸ್ಕಾರ, ಹಿರಿಯ ಸಾಹಿತಿ ಪರಮಾನಂದ ವಿ ಸಾಲ್ಯನ್ ಅವರಿಗೆ ಸಾಹಿತ್ಯ ಪುರಸ್ಕಾರ, ಹಿರಿಯ ಪ್ರಸಾಧನ ಕಲಾವಿದರಾದ ದಿನೇಶ್ ಮಾಸ್ಟರ್ ಅವರಿಗೆ ವರ್ಣಕಲಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಯುವ ವಾಹಿನಿ ಕೇಂದ್ರ ಸಮಿತಿಯ ಮಂಗಳೂರು ಅಧ್ಯಕ್ಷರಾದ ಲೋಕೇಶ್ ಕೋಟ್ಯಾನ್ ಅವರು ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಬಿಸಿ ರೋಡ್ ರಂಗೋಲಿ ಹೋಟೆಲ್ನ ಮಾಲಕರಾದ ಚಂದ್ರಹಾಸ್ ಶೆಟ್ಟಿ, ಹುಬ್ಬಳ್ಳಿ ಧಾರವಾಡ ಬಿಲ್ಲವ ಸಮಾಜ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಪೂಜಾರಿ, ಲಯನ್ಸ್ ಕ್ಲಬ್ ಮಂಗಳಾದೇವಿ ಅಧ್ಯಕ್ಷರಾದ ಲಯನ್ ಸಂತೋಷ್ ಪೂಂಚಾ, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾದ ಉಳ್ಳಾಲ್ ನಂದನ್ ಮಲ್ಯ, ಸಿವಿಲ್ ಗುತ್ತಿಗೆದಾರರಾದ ಅನಿಲ್ ಕುಮಾರ್, ಸೊಸೆಹಿತ್ಲು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಕುಮಾರ್ ಪಿಎನ್, ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ರಮೇಶ್ ಕಲ್ಮಾಡಿ, ಕರಾವಳಿ ಭಜನಾ ಸಂಸ್ಕಾರ ವೇದಿಕೆಯ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಮೂಡುಶೆಟ್ಟಿ, ಬಪ್ಪನಾಡು ಕಾಂತು ಸೇವೆಗಾರ ಧರ್ಮಚಾವಡಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಎಚ್ ವಾಸು ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಯುವ ವಾಹಿನಿ ಕೇಂದ್ರ ಸಮಿತಿಯ ಕಲೆ ಮತ್ತು ಸಾಹಿತ್ಯ ನಿರ್ದೇಶಕರಾದ ಸರಸ್ವತಿ ಎಸ್ಕೆ ಕುಳೂರು ಅವರು ಸ್ವಾಗತಿಸಿದರು. ಭಜನೆದ ತಂಡನೇ ತಯಾರಾಂಡು ಪ್ರತಿ ವರ್ಷ ಯುವ ವಾಹಿನಿದ 300-400 ಜೋಕುಲು ಒಂದೇ ವೇದಿಕೆಡೆ ಭಜನೆ ಮಲ್ಪುವೆರು. ಈ ವರ್ಷ ತುಳು ಭಜನೆಗೆ ಪ್ರೋತ್ಸಾಹ ಕೊರ್ಪುನ ನೆಲೆಟ್ಟು ತುಳು ಭಜನಾ ಪಂಥ ಅಟನೆ ಮಲ್ದ. ವರ್ಷ ಹೊಸ ಕಲ್ಪನೆ ಇಟ್ಕೊಂಡು ಅಂಚೆನೆ ಈ ವರ್ಷ ಒಂಜಾತ್ ಹೊಸತನ ಒವ್ವೇ ಲೇಸ್ ಕೊರ್ಲುಡು ನಡಪೊರಂಡ ಬಿನ್ನೆ ಇಷ್ಟೇರು ಬೋಡು ಅಂಚೆನೆ ಇನ್ನಿತ ಎಂಕ್ಲ ಲೇಸಿದು ಒಂಜಾತ್ ಬಿನ್ನೇರು ಬೈದೇರು ಅಕ್ಲೇನು ಮೋಕಿಡು ಜೋಕಿಡು ಇದ್ಕೊಂಡು
ಶರಸಾಲಿಯನ್ ವಿ4 ನ್ಯೂಸ್ ಮಂಗಳೂರು. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.